ರಾತ್ರಿ ಹೊತ್ತು ಮನೆಯಲ್ಲಿ ಮಲಗಿದ್ದ ತಾಯಿಗೆ ಬೆಂಕಿ ಹಚ್ಚಿ ಆಕೆಯನ್ನ ಕೊಂದು ಬಳಿಕ ನೆರೆಮನೆಯ ಮಹಿಳೆಯನ್ನ ಮನೆಗೆ ಕರೆಸಿ ಆಕೆಗೂ ಬೆಂಕಿ ಹಚ್ಚಿದ ಘಟನೆ ನಡೆದಿದ್ದು ತಾಯಿ ಸಾವನ್ನಪ್ಪಿದ್ದಾರೆ. ನೆರೆಮನೆಯ ಮಹಿಳೆ ಗಂಭೀರಾವಸ್ಥೆಯಲ್ಲಿ ಆಸ್ಪತ್ರೆಗೆ ದಾಖಲಾದ ಘಟನೆ ಮಂಜೇಶ್ವರದ ವರ್ಕಾಡಿಯಲ್ಲಿ ನಡೆದಿದೆ. ವರ್ಕಾಡಿ ನಲ್ಲಂಗಿ ನಿವಾಸಿ ದಿವಂಗತ ಲೂಯಿಸ್ ಮೊಂಟೇರೊ ಅವರ ಪತ್ನಿ ಹಿಲ್ಡಾ ಮೃತಪಟ್ಟ ಮಹಿಳೆ. ಪುತ್ರ ಮೆಲ್ವಿನ್ ಈ ಕೃತ್ಯವೆಸಗಿದ್ದಾನೆ. ನೆರೆಮನೆಯ ವಿಕ್ಟರ್ ಅವರ ಪತ್ನಿ ಲೊಲಿಟಾ ಗಂಭೀರಾವಸ್ಥೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪುತ್ರ ಮೆಲ್ವಿನ್ ಮೊಂಟೇರೊ ಈ ಕೃತ್ಯವೆಸಗಿ ಪರಾರಿಯಾಗಿದ್ದಾನೆ. ತಡರಾತ್ರಿ ತಾಯಿಗೆ ಬೆಂಕಿ ಹಚ್ಚಿದ ಬಳಿಕ ನೆರೆಮನೆಯ ಮಹಿಳೆಯನ್ನ ತಾಯಿಗೆ ಹುಷಾರಿಲ್ಲವೆಂದು ಮನೆಗೆ ಕರೆದ ಬಳಿಕ ಆಕೆಗೂ ಬೆಂಕಿ ಹಚ್ಚಿದ್ದಾನೆ. ತಾಯಿ ಮೃತದೇಹ ಮನೆಯ ಹಿಂಭಾಗದ ಪೊದರುಗಳಡಿಯಲ್ಲಿ ದೊರೆತಿದೆ. ಮನೆಯಲ್ಲಿ ತಾಯಿ ಮತ್ತು ಮಗ ಮಾತ್ರವೇ ವಾಸಿಸುತ್ತಿದ್ದು ಇನ್ನೋರ್ವ ಮಗ ಅಲ್ವಿನ್ ಮೊಂಟೇರೊ ಕೊಲ್ಲಿ ರಾಷ್ಟ್ರದಲ್ಲಿದ್ದಾನೆ. ಆರೋಪಿ ಮೆಲ್ವಿನ್ ಕಟ್ಟಡ ಕಾರ್ಮಿಕನಾಗಿದ್ದು ಕೊಲೆ ಕೃತ್ಯಕ್ಕೆ ಕಾರಣವೇನೆಂಬುದು ತಿಳಿದು ಬಂದಿಲ್ಲ. ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ದೊಡ್ಡ ಒಂದು ದುರಂತವಾಗಿರುತ್ತದೆ ನಡೆದದ್ದು. 1 ಗಂಟೆ ರಾತ್ರಿ ಸ್ವಂತ ತಾಯಿಯನ್ನೇ ಬೆಂಕಿ ಕೊಟ್ಟು ಕೊಂದಾಕಿ ಆ ಕಡೆ ಮನೆಯಲ್ಲಿರುವಂಥ ಒಂದು ಹೆಂಗಸನ್ನು ಸಹ ಬೆಂಕಿ ಹಾಕಿದಂತಹ ಒಂದು ದುರಂತ ನಮ್ಮ ವರ್ಕಾಡಿ ಪಂಚಾಯತಿನ 15 ವಾರ್ಡ್ನಲ್ಲಿ ನಡೆದಿದೆ. ದೊಡ್ಡ ಒಂದು ದುರಂತವಾಗಿರುತ್ತದೆ. ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಆಗಿದೆ. ಬೆಳಿಗ್ಗೆ ಆಗುವಾಗ ಆ ಕಡೆ ಮನೆಯವರು ಬಂದು ಈ ಥರ ಬೊಬ್ಬೆ ಹೊಡೆದು ಆದಾಗಲೇ ಅದು ಗೊತ್ತಾಯಿತು. ಏಕೆಂದರೆ ಇಂಥ ಒಂದು ದುರಂತ ಬರಲಿಕ್ಕೆ ಕಾರಣ ಅದು ಈ ಊರಿನಲ್ಲಿ ನಡೆಯುವಂತಹ ಒಂದು ಏನು ಹೇಳ್ತಾರೆ ಪಂಜಾಬ್ NGM ಈ ಥರ ಇರುವಂತಹ ಇದು ಮಾಡಿ ಇವನು ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಒಂದು ಸಂಶಯ ಇದೆ. ಇದು ಕರೆಕ್ಟಾಗಿ ಅವನು ಇದು ಮಾಡಲಿಕ್ಕೆ ಕಾರಣ ಏನಂದರೆ ಇದರ ಕಾರಣ ಮೈಕಮಾರು, ಮಲಯಾಳದಲ್ಲಿ ಹೇಳೋದ್ರೆ ಮೈಕಮಾರು ಆ ಥರ ಇರುವಂಥ ಕಂಜಾವು MDMರಿಂದ ಈ ಥರ ಮಾಡಿದ್ದಾನೆ ಅಂತ ಊರವರು ಸಹ ಹೇಳ್ತಾ ಇದ್ದಾರೆ. ಇದಕ್ಕೆ ಈಗ ಪೊಲീസിനോട് ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ഏകദേശം 1 മണിക്കാണ് ഈ സംഭവം ഇവിടെ നടന്നതെന്ന് സംശയിക്കുന്നത്. രാത്രി ഈ കൃത്യം ചെയ്ത ശേഷം അമ്മയെ കൊലപ്പെടുത്തിയ ശേഷം അദ്ദേഹം തൊട്ടടുത്തുള്ള ബന്ധുവിനെ വീട്ടിലേക്ക് വിളിക്കുകയും അമ്മയ്ക്ക് സുഖമില്ല, നീ ഒന്ന് വേർണെന്ന് വിളിച്ചപ്പോൾ അവർ പുലർച്ചെ ഇവിടെ വന്ന സമയത്ത് അവർ ആ സുഹൃത്ത് തൊട്ടടുത്ത സ്ത്രീയെയും വീട്ടിനകത്ത് കയറ്റി അവരെ ആക്രമിക്കുകയും അവർക്ക് തീ കൊളുത്തുകയും ചെയ്തു. പക്ഷേ ആ സമയത്ത് അവർ ഓടി രക്ഷപ്പെട്ട് തൊട്ടടുത്ത വീട്ടിലേക്ക് പോയി രക്ഷപ്പെട്ടതുകൊണ്ട് പുറം ലോകം ഈ സംഭവം അറിയുന്നതാണ്. ഈ സംഭവം ചെയ്ത ശേഷം ഇദ്ദേഹം ഇവിടുന്ന് ഓടി രക്ഷപ്പെട്ടു. വർക്കാടിൻ്റെ 15 വാർഡ് നല്ലങ്കി വിഭാഗമാണ് ഉൾപ്പെടുന്നത്. അപ്പോൾ ഈ സംഭവം നമുക്ക് അറിഞ്ഞത് ഇവിടെ വാർഡ് മെമ്പറാണ് ആദ്യമായിട്ട് അറിയിച്ചിട്ടുള്ളത്. ഇപ്പോൾ ഒരു സംഭവം നടന്നിട്ടുണ്ട്. അപ്പോൾ ഇവരെ പറ്റിയിട്ടുള്ളൊരു പൂർണ്ണമായിട്ട് വിവരം നമുക്കറിയല്ല. ಮತ್ತು ಅಮ್ಮ ಮತ್ತು ಮಗನಾണ് ഇവിടെ താമസമുള്ളത്. മകന് നമുക്ക് ഇവിടെ വന്നിട്ട് നമുക്ക് കുറച്ച് മയക്കുമരുന്നിൻ്റെ കുറച്ച് ഇതുണ്ടെന്നാണ് കുറച്ച് വിവരം കിട്ടിയിട്ടുള്ളത്. ಮತ್ತು അമ്മ ಮತ್ತು മകനാണ് ഇവിടെ താമസമുള്ളത്. ಮತ್ತು മകൻ നമുക്ക് ഇവിടെ ജനങ്ങളായിട്ട് കൂടുതൽ ബന്ധം ഇല്ലെന്നാണ് വിവരം അറിയുന്നത്. അപ്പോൾ ഈ സംഭവം നമുക്ക് ഒരു ഞങ്ങളുടെ വർക്കാടി പഞ്ചായത്തിൽ ഇങ്ങനത്തെ ഒരു സംഭവം ആദ്യമാണ്. ഒരു അമ്മನ ഒരു മകൻ ഇവിടെ. ರೆಹಮಾನ್ ಉದ್ಯಾವರ V4 ನ್ಯೂಸ್ ಮಂಜೇಶ್ವರ. ಮಂಗಳೂರಿನ ವಿಜಯ್ PO ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ.